ಮಂಗಳೂರು ನಗರದ ಹಂಪನಕಟ್ಟೆಯಲ್ಲಿ ಸರಣಿ ಅಪಘಾತ ನಡೆದಿದೆ. ಹಂಪನಕಟ್ಟೆಯ ಜಂಕ್ಷನ್ ಲಕ್ಷ್ಮೀ ಸಾರೀಸ್ ಶೋರೂಮ್ನ ಮುಂಭಾಗದಲ್ಲಿ ಇಂದು ಮಧ್ಯಾಹ್ನ ಸುಮಾರು 11:30ಕ್ಕೆ ಈ ಸರಣಿ ದುರಂತ ನಡೆದಿದೆ. ಸ್ಟೇಟ್ ಬ್ಯಾಂಕ್ನಿಂದ ಕುಂಜತ್ತಬೈಲ್ಗೆ ಹೊರಟಿದ್ದ 13 ನಮ್ರದ ಶಿವಕೃಪ ಹೆಸರಿನ ಖಾಸಗಿ ಬಸ್ಸು ತಲಪಾಡಿಗೆ ಹೋಗ್ತಾ ಇದ್ದ 42 ನಮ್ರದ ಮರೋಳಿ ಬಸ್ಸಿಗೆ ಹಿಂಭಾಗದಿಂದ ಬಂದು ಡಿಕ್ಕಿ ಹೊಡೆದಿದೆ. ಈ ಡಿಕ್ಕಿಯ ರಭಸಕ್ಕೆ ಅದು ಮುಂಭಾಗದಲ್ಲಿದ್ದಂತಹ 21 ನಮ್ರದ ನೀರು ಮಾರ್ಗ ತೆರಳಲಿರುವಂತಹ ರೋಶನಿ ಹೆಸರಿನ ಬಸ್ಸಿಗೆ ಬಡಿದಿದೆ. ಡಿಕ್ಕಿಯ ರಭಸಕ್ಕೆ 3 ಬಸ್ಸುಗಳಿಗೂ ಹಾನಿ ಉಂಟಾಗಿದ್ದು ಗಾಜುಗಳು ಪುಡಿ ಪುಡಿಯಾಗಿವೆ. ಶಿವಕೃಪಾ ಬಸ್ನಲ್ಲಿದ್ದಂತಹ ಚಾಲಕ ಹಾಗೂ ಚಾಲಕನ ಪಕ್ಕದ ಅಡ್ಡ ಸೀಟ್ನಲ್ಲಿ ಕುಳಿತಿದ್ದಂತಹ ಮಹಿಳೆಯೊಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದು ಇಬ್ಬರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸಂಚಾರಿ ಪೊಲೀಸರು ಆಗಮಿಸಿ ಬಸ್ಸುಗಳನ್ನು ತೆರವುಗೊಳಿಸುವ ಮೂಲಕ ಸಂಚಾರವನ್ನು ಸುಗಮಗೊಳಿಸಿದರು. Hari